ಕೊರೋನಾ ಮುನ್ನೆಚ್ಚರಿಕೆಯನ್ನು ಪಾಲಿಸಿಕೊಂಡು ರಾಜ್ಯದಾದ್ಯಂತ ಇಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 179 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 32,657 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದು, ಉಡುಪಿ ಜಿಲ್ಲೆಯ 77 ಕೇಂದ್ರಗಳಲ್ಲಿ ಒಟ್ಟು 12,881 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಬೆಳಗ್ಗೆ 10:30 ರಿಂದ 1:30 ರವರೆಗೆ ಕೋರ್ ವಿಷಯದ ಪರೀಕ್ಷೆ ನಡೆದಿದ್ದು, ಬೆಳಗ್ಗೆ 8:30ಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಮಕ್ಕಳು ಬರಲು ಅವಕಾಶ ಮಾಡಲಾಗಿತ್ತು. ಎಲ್ಲಾ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಿದ ಬಳಿಕವೇ ಪರೀಕ್ಷಾ ಕೊಠಡಿಗೆ ಕಳುಹಿಸಲಾಗಿದೆ. ಸಾಮಾಜಿಕ ಅಂತರ, ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಬಳಕೆಗೆ ವಿಶೇಷ ಆದ್ಯತೆ ನೀಡಲಾಗಿತ್ತು. ಎಲ್ಲಾ ಪರೀಕ್ಷಾ ಕೇಂದ್ರಗಳಿಗೆ ಸಿಸಿಟಿವಿ ಕೂಡ ಅಳವಡಿಸಲಾಗಿದೆ. Question paper, social science, green color. ಕೊಡಲಿ ಮೇಲ್ವಿಚಾರಕರು ತಮ್ಮ ರೂಮಿಗೆ ಅವರಾಗಿರ್ತಕ್ಕಂಥ OMR ಶೀಟ್ಗಳನ್ನು ಮನೆ ಉಪಪ್ರಾಂಶುಪಾಲರ ಪ್ರಜ್ಞಾ ಪದವಿ ಪೂರ್ವ ಕಾಲೇಜು ಇಲ್ಲಿನ SSLC ಪರೀಕ್ಷಾ ಕೇಂದ್ರದಲ್ಲಿ ಇಲ್ಲಿಯ ಹತ್ತಿರದ 8 ಶಾಲೆಗಳಿಂದ ಸುಮಾರು 235 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ನಾವು ಇಲ್ಲಿ SOPಯನ್ನು ಪಾಲನೆ ಮಾಡಲಿಕ್ಕೆ ನಮ್ಮ ಆಂಗ್ಲ ಮಾಧ್ಯಮ ಕಾಲೇಜಿನ ಎಲ್ಲ ಲೆಕ್ಚರರ್ಸನ್ನು ನಾವು ಬಳಸಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಅಲ್ಲದೆ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿ ಮಕ್ಕಳಿಗೆ ಸೂಚನೆಗಳನ್ನು ಕೂಡ ನೀಡ್ತಾ ಇದ್ದೇವೆ. ಅಲ್ಲದೆ ಇಲಾಖಾ ವತಿಯಿಂದ ಒದಗಿಸಲಾದ 2 ಉಚಿತ ಮಾಸ್ಕ್ಗಳನ್ನು ಕೂಡ ನಾವು ಮಕ್ಕಳು ಸಿದ್ದಾಪುರದಲ್ಲಿ 2 ಸೆಂಟರ್ ಇದೆ. ಗೌರ್ಮೆಂಟು PU ಕಾಲೇಜ್ದೊಂದು, ಗೌರ್ಮೆಂಟ್ ಹೈಸ್ಕೂಲ್ದೊಂದು, ಮತ್ತು ಸರಸ್ವತಿ ಅಂತೇಳಿ ಅಲ್ಲಿ ಒಂದು ವಿದ್ಯಾಕೇಂದ್ರ ಇದೆಯಲ್ಲ, ಅಲ್ಲಿ 2 ಸೆಂಟರ್ಗಳಿದೆ. ಶಂಕರನಾರಾಯಣದಲ್ಲಿ 2 ಇದೆ, ಮದರ್ ತೆರೇಸಾ ಒಂದು ಮತ್ತು ನಮ್ಮ ಗೌರ್ಮೆಂಟು PU ಕಾಲೇಜ್ದೊಂದು. ಹಾಗೆ ಇದರಲ್ಲಿ ಆ ಒಂದಿದೆ, ಮತ್ತು ಗೌರ್ಮೆಂಟು ಅಲ್ಲಾಹನೊಂದು ಅಪಾರ ಅನುಗ್ರಹದೊಂದಿಗೆ 2021ನೇ ಒಂದು ಶೈಕ್ಷಣಿಕ ವರ್ಷದ ಅಂತಿಮ SSLC ವಿದ್ಯಾರ್ಥಿಗಳ ಪರೀಕ್ಷೆ ನಮ್ಮ ಕೇಂದ್ರ ನಡೀತಾ ಇದೆ.